ನನಗೆ ಸದಾನಂದ ಗೌಡ್ರು ಫೋನ್ ಮಾಡಿ ಇದೊಂದು ಐತಿಹಾಸಿಕವಾದಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ, ಎಷ್ಟೇ ಕಷ್ಟ ಇದ್ರೂ ನೀವು ಇದಕ್ಕೆ ಬರಲೇಬೇಕು ಅಂತೇಳಿ ಆಹ್ವಾನವನ್ನ ಕೊಟ್ರು. ನಾನೇನೋ ಆ ಕ್ಷಣದಲ್ಲಿ ಒಪ್ಕೋಬಿಟ್ಟೆ. ನನಗೆ ಉಡುಪಿಯಲ್ಲಿ, ಮಂಗಳೂರಿನಲ್ಲಿ ನನ್ನ ಕಾಂಗ್ರೆಸ್ ಪಕ್ಷದ ಒಂದು ಧ್ವನಿ ಯಾತ್ರೆ ನಡೀತಾ ಇದೆ. ನಾನೇ ಆ ಜವಾಬ್ದಾರಿಯನ್ನ, ಆ ಯಾತ್ರೆನ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಶ್ರೀಗಳ ಕಾರ್ಯಕ್ರಮ, ಸಮಾಜದ ಕಾರ್ಯಕ್ರಮ, ಈ ಸಮಾಜದಲ್ಲಿ ಹುಟ್ಟಿದ್ದೇನೆ. ಆ ಆಹ್ವಾನವನ್ನ ನಾನು ತಿರಸ್ಕಾರಬಾರ್ದು ಅಂತ ಹೇಳಿ 3 ಗಂಟೆಗೆ ಉಡುಪಿಗೆ ಬಂದವನು. ತಿರ್ಗಾ ಬೆಳಗ್ಗೆ ಎದ್ದು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನೇನು ದೊಡ್ಡ ಭಾಷಣ ಮಾಡೋಕೆ ಇವತ್ತು ಹೋಗುದಿಲ್ಲ. ನನಗೂ ಈ ಜನಸಂಖ್ಯೆ, ನಮ್ಮ ಸಮಾಜ, ನಮ್ಮ ಜನ, ನಮ್ಮ ಧರ್ಮ ನೋಡಿದ್ರೆ ನನಗೂ ಒಂದು ಪ್ರವಚನ ಮಾಡೋ ರೀತಿಯಲ್ಲಿ ಮಾಡಷ್ಟು ಅವಕಾಶ ನನಗೆ ಕೊಟ್ಟಿದ್ದೀರಿ. ಆದ್ರೆ ಇದು ಸೂಕ್ತ ಸಮಯ ಅಲ್ಲ. ಆದ್ರೆ ಈ ಸಮಾರಂಭ ನೋಡಿದ್ರೆ ನಿಮ್ಮಲ್ಲಿರುವಂತ ಒಂದು ಶಿಸ್ತು, ನಿಮ್ಮಲ್ಲಿರುವಂತ ಬದ್ಧತೆ, ನಿಮ್ಮಲ್ಲಿರುವಂತ ಹಸಿವು, ನಿಮ್ಮಲ್ಲಿರುವಂತ ಜ್ಞಾನ ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಪುರಂದರದಾಸರು ಒಂದು ಮಾತನ್ನ ಆಗಾಗ ಹೇಳ್ತಾ ಇರ್ತೀನಿ. ಏನ್ ಹೇಳ್ತಾರೆ ಅಂದ್ರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರ 78ನೇ ವರ್ಷದ ಜಯಂತ್ಯೋತ್ಸವ, ನಮ್ಮ ನಿರ್ಮಲಾ ಸ್ವಾಮೀಜಿಯವರ ದಶಮಾನೋತ್ಸವ, ಅವರ ಅಧಿಕಾರ ತೆಗೆದುಕೊಂಡು ಅದಾದ ಮೇಲೆ ಬಂದ ತಕ್ಷಣ ಮಾಲಿಂಗನ ದರ್ಶನ, ಮಾಲಿಂಗ ಶ್ರೀಗಳ ದರ್ಶನ. ಅದಾದ ಮೇಲೆ ನನಗೆ ಸ್ವಾಮೀಜಿಯವರು ಚೌಡೇಶ್ವರಿ ದರ್ಶನ ಮಾಡಿದ್ರು. ಅದಾದ್ಮೇಲೆ ನಿಮ್ಮನ್ನೆಲ್ಲ ನೋಡುವಂತ ಒಂದು ಭಾಗ್ಯ ಸಿಕ್ತಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬಂಧುಗಳೇ, ನಮ್ಮ ಸಮಾಜದವರು ಸೇರಿದ್ದೀರಿ. ಒಕ್ಕಲಿಗರು ನೀವೆಲ್ಲೋ ಇದೊಂದು 4-5 ತಾಲೂಕಿನಲ್ಲಿ ಇದ್ದೀರಿ ಅಂತ ಭಾವನೆ ಬೇಡ. ಈ ರಾಜ್ಯದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಇದ್ದೀರಿ ಅನ್ನೋದು ನಿಮ್ಗೆ ಭಾವನೆ ಬೇಡ. ಈ ಒಕ್ಕಲ್ತನದ ಹೆಸರು ನಿಮ್ಗೆ ಬಂದಿದೆಯಲ್ಲ, ಈ ಭೂಮಿಯನ್ನ ಹಸನು ಮಾಡಿ ಸಮಾಜವನ್ನ ಬದುಕಿಸಿ ಸಮಾಜಕ್ಕೆ ಅನ್ನದಾತನ ಹೆಸರು ನಿಮ್ಗೆ ಸಿಕ್ಕಿದೆಯಲ್ಲ, ಇದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನಿಮ್ಮ ಜಾತಿ ವಿಶ್ವ ಜಾತಿ. ಇದು ಬರೀ ಇದೊಂದು ಕೆಲವು ಭಾಗಕ್ಕೆ ಸೀಮಿತವಾದಲ್ಲ. ಈ ಒಕ್ಕಲ್ತನದ ಹೆಸರು ಎಲ್ಲರೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನೀವು ಕೊಟ್ಟಿದ್ದಲ್ಲ, ನಾವು ಕೊಟ್ಟಿದ್ದಲ್ಲ. ನಮ್ಮ ಬದುಕಿನಲ್ಲಿ ನಮ್ಮ ಏನು ನಾವು ಮಾಡ್ಕೊಂಡು ಬಂದಿದ್ದೇವೆ, ನಮ್ಮ ಧರ್ಮ, ನಮ್ಮ ನೀತಿ, ನಮ್ಮ ಸಂಸ್ಕೃತಿ, ಅದರಿಂದ ನಮಗೆ ಹಿರಿಯರು, ದೇವಾದೇವತೆಗಳು ನಮಗೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ನಾನು ಹಾಗಾಗಿ ಹೇಳ್ತಾ ಇದ್ದೀನಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಕ್ಷ ಭೇದ ಎಲ್ಲ ಬಿಟ್ಟು ಸೇರಿದ್ದೀರಿ. ಜತೆಗೂಡುವುದು ಆರಂಭ, ಜತೆಗೂಡಿ ಚರ್ಚಿಸುವುದು ಪ್ರಗತಿ, ಜತೆಗೂಡಿ ಸಂಘಟನೆ ಮಾಡುವುದು ಯಶಸ್ಸು. ಆ ಯಶಸ್ಸನ್ನ ತಾವೆಲ್ಲ ಕಾಣಬೇಕು. ಯಶಸ್ಸಾಗ್ಬೇಕಾದ್ರೆ ಏನ್ ಬೇಕು? ಅದು ನಾನೆಲ್ಲ ಅಸೆಂಬ್ಲಿಲೂ ಎಲ್ಲ ಮಾತಾಡಿದ್ದೀನಿ. ಧರ್ಮದಾಯನ ಧರ್ಮತ್ವ ಇರಬೇಕು, ದಾನಶೂನ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ನಾವು ಯಶಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ. ಹಂಗೆ ನಮ್ಮ ಸಮಾಜದ ಜನ ನೀವೆಲ್ಲ ಏನಿದ್ದೀರಲ್ಲ, ನಿಮ್ಮ ಬದುಕಿನಲ್ಲಿ ದಾನತ್ವವನ್ನ ಇಟ್ಕೊಳ್ಬೇಕು. ಈ ಮಠ ಮಂದಿರಗಳು, ಸಮಾಜ, ನಿಮ್ಮ ಸಂಸ್ಥೆ ಬೆಳಿಬೇಕಾರೆ, ನಾನು ಈಗ ಬರಕ್ಕಿಂತ ಮುಂಚಿತವಾಗಿ ನಮ್ಮ ಗೌಡ ಸಮಾಜದ ಈ ಪುತ್ತೂರು ಸಂಸ್ಥೆಗೆ ಹೋಗಿದ್ದೆ. 100 ವರ್ಷದ ಇತಿಹಾಸ. ಇವತ್ತು ಪಕ್ಕದಲ್ಲಿ ನಮ್ಮ ಸುಳ್ಯದಲ್ಲಿ ಏನೋ ನಮ್ಮ ಗೌಡ್ರು ಹಿಂದೆ ಮಾಡ್ಕೊಂಡು ಈಗ ಚಿದಾನಂದರವರು ಪ್ರತಿನಿಧಿಯಾಗಿ ಇಲ್ಲಿ ಬಂದು ಕೂತಿದ್ದಾರೆ. ಇದೆಲ್ಲ ಕಟ್ಟಿರ್ಬೇಕಾದ್ರೆ ಸುಮ್ಮನೆ ಅಲ್ಲ, ಒಂದು ಇತಿಹಾಸ. ದಾನ ಮಾಡುವಂತ ಒಂದು ಪ್ರವೃತ್ತಿ
ಈ ಸಮಾಜಕ್ಕೆ ಯಾವಾಗಲೂ ಇದೆ. ಆದ್ರಿಂದ ನಿಮ್ಮ ಮನೆ ಯಾವ ರೀತಿ ಕಾಪಾಡ್ತೀರೋ ನಿಮ್ಮ ಮಠವನ್ನು ಕೂಡ ನೀವು ಕಾಪಾಡಬೇಕು ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಆ 4 ಪದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಂದು, ನಮ್ಗೆಲ್ಲ 2 ಕೈ ಕೊಟ್ಟಿದ್ದಾನೆ ದೇವರು. ಏನ್ ಕೊಟ್ಟಿದ್ದಾನೆ 2 ಕೈ? ಒಂದ್ ಕೈ ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಇನ್ನೊಂದು ನಮ್ಮನ್ನ ನಂಬದಂತ ಜನರನ್ನ ರಕ್ಷಣೆ ಮಾಡ್ಲಿಕ್ಕೆ ಈ ಕೈಯನ್ನ ನಮ್ಗೆ ಕೊಟ್ಟಿದ್ದಾನೆ. ಸೊ ಅದರಿಂದ ಈ 2 ಕೈಯಲ್ಲಿ ನಮ್ ರಕ್ಷಣೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಕೂಡ ನಾವು ಪ್ರಾರ್ಥನೆ ಮಾಡ್ಲಿಕ್ಕೂ ಕೂಡ ಒಂದು ಅವಕಾಶ ಇದೆ. ಯಾಕೆಂದ್ರೆ ನಾವ್ಯಾರು ಯಾವ ಜಾತಿಲಿ ಹುಟ್ಟಬೇಕು ಅಂತ ನಾವ್ಯಾರು ಅರ್ಜಿ ಹಾಕೊಂಡು ನಾವು ಹುಟ್ಟಲಿಲ್ಲ, ಯಾರು ಅರ್ಜಿ ಹಾಕ್ಲಿಲ್ಲ. ನಮ್ಮ ತಂದೆ ತಾಯಿದೀರ್ಗೆ ಅವರ ಫಲದಿಂದ ನಾವೆಲ್ಲ ಹುಟ್ಟಿದ್ದೇವೆ. ನಾನು ಆಗಾಗ ಹೇಳ್ತಾ ಇರ್ತೇನೆ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ 100 ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತ. ಸೊ ನಮ್ಗೆಲ್ಲರಿಗೂ ಒಂದೊಂದು ಹೆಸರು ಇದೆ. ನನಗೆ ಸದಾನಂದ್ ಇದೆ, ಇನ್ನೊಂದಿಗೆ ಮುಟ್ಟು ಇದೆ, ಇನ್ನೊಂದು ಶೋಭಾ ಅವರಿದೆ, ಇನ್ನೊಂದು ನಮ್ಮ ಬಾಲಕೃಷ್ಣ ಅಂತಿದೆ. ಎಲ್ಲರಿಗೂ ಒಂದೊಂದು ಹೆಸರಿದೆ. ಕೊನೆಗೆ ನಾವೆಲ್ಲ ಶಿವನ ಮಕ್ಕಳು. ಈಗ ತಾನೇ ದೇವರ ಸನ್ನಿಧಿಗೆ ನಾವೆಲ್ಲ ಓದೋ, ಆ ದೇವ್ರಿಗೂ 100 ಹೆಸರುಗಳಿದೆ. 100 ಹೆಸರು. ಏನ್ ಮಾಲಿಂಗಂಗೆ ಶಿವನಿಗೆ ಒಂದು 1000 ಹೆಸರಿದೆ. ಯಾರದಕ್ಕೆ ನಾವು ಯಾರು ಅವು ಕೊನೆಗೆ ಒಂದೇ ತಾನೆ, ಕೊನೆಗೆ ಈಶ್ವರ. ಎಲ್ಲಾ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವ್ರಿಗೂ ದೊಡ್ಡ ದೇವರು ಈಶ್ವರ. ಈಶ್ವರನ್ ಕರಿಬೇಕಾರೆ ಅವನ ಜೊತೆಗೆ ಅವನ ಹೆಣ್ಣನ್ನು ಸೇರಿಸಿ ಪಾರ್ವತಿ ಪರಮೇಶ್ವರ ಅಂತ ನಾವು ಕರಿತೀವಿ. ಬಹಳ ಹೆಣ್ಮಕ್ಳಿದ್ದಾರೆ. ಹೆಣ್ಣು ಇಲ್ಲೆಲ್ಲ ಬಹಳ ಜನ ದೊಡ್ಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಕೂಡ ಇಲ್ಲಿ ಹೆಣ್ಮಗಳು ಇಲ್ಲಿಂದ ಹೋಗಿದ್ದಂತ ಹೆಣ್ಮಕ್ಳಿದ್ದಾರೆ. ಹೆಣ್ಣು ಕುಟುಂಬದ ಕಣ್ಣು. ಸೊ ಯಾವುದೇ ಊರಿಗೋದು ನಮ್ಮ ಗ್ರಾಮದಲ್ಲಿ ಯಾವ್ದು ಅಂತ ಕೇಳ್ತೇವೆ. ನನಗೆ ಯಾರು ಇನ್ವಿಟೇಷನ್ ಕೊಡ್ಬೇಕಾದ್ರೆ ಮೊದಲು ಬರೀ ಶ್ರೀ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇನ್ವಿಟೇಷನ್, ಬರೀ ನಂಗೆ ಶಿವಕುಮಾರ್ ಅಂತ ಕೊಟ್ಟಿಲ್ಲ, ಶ್ರೀಮತಿ ಮತ್ತು ಶ್ರೀ DK ಶಿವಕುಮಾರ್ ಅಂತ ಕೊಡ್ತಾರೆ. ಸೊ ವೆಂಕಟೇಶನ್ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತೀವಿ. ಇದನ್ನ ಗೌರಿ ಹಬ್ಬ ಮಾಡಕ್ಕಿಂತ ಮುಂಚಿದ್ವಾಗೆ, ಗಣೇಶನ ಹಬ್ಬ ಮಾಡಕ್ಕಿಂತ ಮುಂಚಿದ್ವಾಗೆ ಗೌರಿ ಗಣೇಶ, ಫಸ್ಟ್ ಗೌರಿ ಆಮೇಲೆ ಗಣೇಶ. ಹಂಗೆ ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸೇರಿದ್ದೀರಿ. ನಾನು ಈ ಒಂದು ಪವಿತ್ರವಾದಂತ ಸಮಾರಂಭಕ್ಕೆ ಬಂದಿದ್ದೇನೆ. ನಾನು ಕೇಳೋದಿಷ್ಟೇ, ಮಾಲಿಂಗನ ಆಶೀರ್ವಾದ, ಚೌಡೇಶ್ವರಿ ಆಶೀರ್ವಾದ, ನಿಮ್ಮ ಆಶೀರ್ವಾದ, ವೇದಿಕೆಯಂತ ಶ್ರೀ ಆಶೀರ್ವಾದ ಎಲ್ಲ ಈ ಬಡ ಒಕ್ಕಲಿಗನ ಮೇಲೆ ಇರ್ಲಿ ಅಂತೇಳಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇನ್ನೇನು ಹೆಚ್ಚಿಗೆ ಇಲ್ಲ. ಬಂದಿರೋದು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಲಿಕ್ಕೆ, ನಿಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಗ್ತೀನಿ. ಒಳ್ಳೇದಾಗ್ಲಿ. ಶ್ರೀಗಳು ಸದಾನಂದ ಗೌಡ್ರು, ಶೋಭಾರವರು ಒಳ್ಳೆ ಭಗವಂತ ಒಳ್ಳೆ ಅವಕಾಶವನ್ನ ಕೊಟ್ಟಿದ್ದಾನೆ. ಅವರು ಕೂಡ ಗುರ್ತಾಗುವಂತ ಕೆಲಸಗಳನ್ನ ಬೇಕಾದಷ್ಟು ಅವ್ರಿಗೆ ಸಿಕ್ತಂತ ಕಾಲದಲ್ಲಿ ಅವರು ಕೂಡ ಮಾಡಿದ್ದಾರೆ. ನಿರ್ಮಲಾನಂದ ಶ್ರೀಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲ ಈ ಸಮಾಜಕ್ಕೆ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಮೀಸಲಾತಿಗೆ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಾವು ಯಾರಿಗೂ ತೊಂದರೆ ಕೊಡಕ್ಕೆ ನಮ್ಗೆ ಇಷ್ಟ ಇಲ್ಲ, ಅವಶ್ಯಕತೆ ಇಲ್ಲ. ನಾನು ಸದಾನಂದ ಗೌಡ್ರು ಇದ್ದಂತ ವೇದಿಕೆಯಲ್ಲಿ ಶ್ರೀಗಳು ಹೇಳಿದ್ರು, ನಮ್ಮ ಸಮಾಜಕ್ಕೆ 12% ರಿಸರ್ವೇಶನ್, ನಮ್ಮ ಜನಸಂಖ್ಯೆ 16% ಇದ್ರೂ ಕೂಡ 12% ಜನಸಂಖ್ಯೆ ಬೇಕು ಅಂತ ಏನ್ ಹೇಳಿದ್ದಾರೆ. ಅವರ ಧ್ವನಿಗೆ, ಅವರ ಹೋರಾಟಕ್ಕೆ ಸಮ್ಮತವನ್ನ ವ್ಯಕ್ತಪಡಿಸ್ತೇನೆ. ಅಶೋಕ್ ರವರು ಬಂದು ನಾವು ಬಾಲಕೃಷ್ಣ ಅವರೆಲ್ಲ ಕೊಟ್ಟಂತ ಅರ್ಜಿನ ಸ್ವೀಕಾರ ಮಾಡಿ ಕ್ಯಾಬಿನೆಟ್ ನಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಮಾತು ಕೊಟ್ಟು ಹೋಗಿದ್ದಾರೆ. ನುಡಿದಂತೆ ನಡಿಬೇಕು. ಬಸವಣ್ಣನ ನಾಡಿನಲ್ಲಿ ಇದ್ದೇವೆ, ಕುವೆಂಪು ನಾಡಿನಲ್ಲಿ ಇದ್ದೇವೆ, ಶಿಶುನಾಳ ಶರೀಫನ ನಾಡಿನಲ್ಲಿದ್ದೇವೆ, ಕನಕದಾಸನ ನಾಡಿನಲ್ಲಿ ಇದ್ದೇವೆ. ಸೊ ಅದರಿಂದ ಈ ಒಂದು ಕುವೆಂಪು ನಾಡಿನ ಜನರನ್ನ ರಕ್ಷಣೆ ಮಾಡುವಂತ ಕೆಲಸ ತಾವು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡಿ, ಬಹಳ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಅವಕಾಶಗಳಿದೆ. ಬೇರೆ ಸಂದರ್ಭದಲ್ಲಿ ಬಂದು ನಾನು ಮಾತಾಡ್ತೇನೆ. ಶ್ರೀಗಳ ದರ್ಶನ, ಚೌಡೇಶ್ವರಿ ದರ್ಶನ, ಮಾಲಿಂಗನ ದರ್ಶನ, ಎಲ್ಲ ನಮ್ಮ ನಾಯಕರನ್ನ ಸಮ್ಮುಖದಲ್ಲಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮವನ್ನ ವ್ಯವಸ್ಥಾಪಕರು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ. ಇದೊಂದು ರಾಜಕಾರಣ ಸಭೆ ಅಲ್ಲ, ಇದು ನಮ್ಮ ಧರ್ಮದ ಸಭೆ. ನಮ್ಮ ಸಮಾಜದ, ನಮ್ಮ ಬದುಕಿನಲ್ಲಿ ಅನ್ನದಾತನ ಸಭೆ ಇದು. ಅನ್ನದಾತನಿಗೆ ನೀವೆಲ್ಲ ಒಗ್ಗಟ್ಟಿಂದ ಹಿಡಿದು ನಿಮ್ಮ ಧರ್ಮ, ನಿಮ್ಮ ಸಮಾಜ, ನಿಮ್ಮ ಕುಟುಂಬವನ್ನು ಮಾಡಿಕೊಂಡು ಇಡೀ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಕೊಡುವಂತ ಕೆಲಸ ತಾವು ಮಾಡಬೇಕು ಅಂತೇಳಿ, ಯಾವತ್ತು ಬೇಕಾದ್ರೂ ಕರೀರಿ, ಏಂತಕ್ಕೆ ಬೇಕಾದ್ರೂ ಕರಿ, ನಿಮ್ಮ ಧ್ವನಿಯಾಗಿ ಈ DK ಶಿವಕುಮಾರ್ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಬದ್ಧನಾಗಿದ್ದಾನೆ, ಸಿದ್ಧನಾಗಿದ್ದಾನೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.
ನೀವು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಇನ್ನೂ ಹೊತ್ತು ಇರೋದು ಬಹಳ ಕಷ್ಟ ಇದೆ. 11 ಗಂಟೆಗೆ ನನ್ನ ಬಿಡುಗು ಮಾಡಿಕೊಡ್ತೀನಿ ಅಂತ ನಮ್ಮ ವ್ಯವಸ್ಥಾಪಕರು ಮಾತು ಕೊಟ್ಟಿದ್ರು. ಸೊ ಎಲ್ಲರ ಕ್ಷಾಪಣೆಯನ್ನು ಕೇಳಿ ಈ ಸಭೆಯಿಂದ ನಿರ್ಗಮನಿಸ್ತೇನೆ. ಮತ್ತೊಮ್ಮೆ ನಮ್ಮ ಶ್ರೀಗಳು ಬಾಲಗಂಗಾಧರ ಶ್ರೀಗಳು ಅವರು ಏನು ಈ ಜವಾಬ್ದಾರಿನೇ ತೆಗೆದುಕೊಂಡು 10 ವರ್ಷದಿಂದ ಏನು ನಮ್ಮ ನಿರ್ಮಲಾನಂದ ಸ್ವಾಮಿ ಅವರು ಜವಾಬ್ದಾರಿ ತೆಗೆದುಕೊಂಡು ಈ ಸಮಾಜದ ಮಠಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ. ಒಂದು ಸಂದರ್ಭದಲ್ಲಿ ನಾನು ರಾಮನಗರದಲ್ಲಿ ಒಂದು ಮಾತು ಹೇಳಿದ್ದೆ, ಎಂತ ಗಳಿಗೆಯಲ್ಲಿ ನಮ್ಮ ನಿರ್ಮಲಾನಂದ ಶ್ರೀಗಳು ಮತ್ತು ಬಾಲಗಂಗಾಧರ ಸ್ವಾಮೀಜಿಯವರು ನಮ್ಮ ಮಠದ ಜವಾಬ್ದಾರಿ, ಚುಂಚನಗಿರಿ ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಂದ್ರೆ ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ, ಬಾಬಾ ಸಾಹೇಬ್ ಅವರವರು ಭೀಮಾಬಾಯಿರವರು ಬಾಬಾ ಸಾಹೇಬ್ರವರಿಗೆ ಜನ್ಮ ಕೊಟ್ಟಂತ ಗಳಿಗೆಯಲ್ಲಿ, ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿದ ಗಳಿಗೆಯಲ್ಲಿ, ಅಂತ ಗಳಿಗೆಯಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರು, ನಿರ್ಮಲಾ ಸ್ವಾಮೀಜಿಯವರು ನಮ್ಮ ಸಮಾಜದ ಜವಾಬ್ದಾರಿಯನ್ನು ವಹಿಸಿಕೊಂಡು ಇದು ಬಹಳ ಉತ್ತಮವಾದ ಬೆಳೀಲಿಕ್ಕೆ ಹೊರಟಿದ್ದಾರೆ. ಅವರ ಜೊತೆಯಲ್ಲಿ ನಾವೆಲ್ಲ ಕೈ ಜೋಡಿಸೋಣ, ಅವರ ಮಾರ್ಗದರ್ಶನವನ್ನು ನಾವು ಪಡೆಯೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ತಿಳಿಸಿ, ತಮಗೂ ಕೂಡ ನನ್ನ ನಮಸ್ಕಾರ ತಿಳಿಸಿ ನಾನು ನಿರ್ಗಮಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು. ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಪೂಜ್ಯ ಮಹಾಸ್ವಾಮೀಜಿಗಳು ಯಥೋಚಿತ ಗೌರವ ಸಮರ್ಪಣೆಯನ್ನ ಮಾಡಲಿಕ್ಕಿದ್ದಾರೆ. ಈ ಕ್ಷೇತ್ರದ ಈ ಜನರ ಪರವಾಗಿ, ಈ ಸಮಾರಂಭದ ಪರವಾಗಿ, ಈ ಬೃಹತ್ ಜನಸ್ತೋಮದ ಪರವಾಗಿ ಪೂಜ್ಯ ಸ್ವಾಮೀಜಿಯವರು ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ತುರ್ತು ಕಾರ್ಯಕ್ರಮದ ನಿಮಿತ್ತ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಅನಿವಾರ್ಯವಾಗಿ ತೆರಳಬೇಕಾಗಿದೆ. ಸುಂದರವಾದಂತಹ ಸ್ಮರಣಿಕೆಯನ್ನ